ಇತ್ತೀಚೆಗೆ ಕೊಲೆಯಾದ ಪ್ರವೀಣ್ ನೆಟ್ಟಾರು ಹತ್ಯೆಯಲ್ಲಿ ಬಿಜೆಪಿಯ ಉನ್ನತ ಮಟ್ಟದ ನಾಯಕರೊಬ್ಬರಿದ್ದಾರೆ ಎಂದು ಜಿಲ್ಲಾ ಸಮಿತಿ ಸದಸ್ಯ ಕೆಪಿ ಅಶ್ರಫ್ ಆರೋಪ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಯಾರಾದರೂ ಮುಸಲ್ಮಾನ ಆರೋಪಿಗಳಿದ್ದರೆ ಅವರೆಲ್ಲರೂ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕರ್ತರು ಮತ್ತು ಆರ್ಎಸ್ಎಸ್ ಹುಟ್ಟಾಕಿದ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಸಂಘಟನೆಯ ಕಾರ್ಯಕರ್ತರು ಎಂದು ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯ ಕೆಸಿ ಅಶ್ರಫ್ ಅವರು ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದವರು, ಇತ್ತೀಚೆಗೆ ಕೊಲೆಯಾದ ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲೂ ಬಿಜೆಪಿಯ ಉನ್ನತ ಮಟ್ಟದ ನಾಯಕರ ಕೈವಾಡ ಇವೆ ಎಂಬುದು ಸ್ಪಷ್ಟ ಎಂದು ಹೇಳಿದರು. ಪುತ್ತೂರು ಕಿಲ್ಲೆ ಮೈದಾನದ ಅಮರ್ ಜವಾನ್ ಸ್ಮಾರಕ ಜ್ಯೋತಿಯ ಬಳಿ ಸೆಪ್ಟೆಂಬರ್ 12ರಂದು ಸಂಜೆ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಜಿಲ್ಲೆಯಲ್ಲಿ ನಡೆದ 3 ಕೊಲೆಗಳು ಖಂಡನೀಯ. ಕೊಲೆಯಿಂದ ಯಾವುದೇ ರಾಜಕೀಯ ಪಕ್ಷ ಮತ್ತು ಸಂಘಟನೆ ಧರ್ಮ ಕಟ್ಟಲು ಸಾಧ್ಯವಿಲ್ಲ ಎಂದರು. ರಾಜಕೀಯವಾಗಿ ಲಾಭ ಪಡೆಯುವಂತ ಕೆಲಸವನ್ನ ಬಿಜೆಪಿಯವರಷ್ಟು ಸುಲಭವಾಗಿ ಸರಳವಾಗಿ ಕೊಲೆ ರಾಜಕಾರಣದಲ್ಲಿ ಯಾರು ಮಾಡುವುದಿಲ್ಲ. ಅವ್ರಿಗೆ ಬಹಳ ಅನುಭವ. ಮಹೇಂದ್ರ ಕುಮಾರ್, ದಿವಂಗತ ಮಹೇಂದ್ರ ಕುಮಾರ್ ಈ ಮಾತನ್ನ ಹೇಳಿದ್ರು ಹಿಂದೆ ಒಂದ್ಸತಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಗೋಕುಲ್ ಅನ್ನುವನೊಬ್ಬ ಸತ್ತ ಸಂದರ್ಭದಲ್ಲಿ ಭೂಮಿ ಫಲವತ್ತಾಗಿದೆ, ಬೆಳೆ ತೆಗಿಬಹುದು ಅನ್ನೋ ಮಾತನ್ನ ಬಿಜೆಪಿ ಅವರು ಹೇಳಿದ್ರು ಅಂತ ಮಹೇಂದ್ರ ಕುಮಾರ್ ಆಗಾಗ ಸಭೆಯಲ್ಲಿ ಹೇಳ್ತಾ ಇದ್ರು. ಇಲ್ಲಿ ಕೊಲೆ ನಡೀತಲ್ಲ, ಪ್ರವೀಣ್ ನೆಟ್ಟಾರು ಕೊಲೆ ನಡೀತಲ್ಲ, ಮಸೂದ್ ಕೊಲೆ ನಡೀತಲ್ಲ, ಫಾಜಿಲ್ ಕೊಲೆ ನಡೀತಲ್ಲ. 3 ಕೊಲೆಯಲ್ಲಿ ಒಂದೇ ಒಂದು ಕೊಲೆಯನ್ನ ಎನ್ಐಎಗೆ ಕೊಡುವ ಉದ್ದೇಶ ಏನು? ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂತದ್ದು. ಇವತ್ತಿಗೂ ಸಂಶಯ ಇದೆ. ಪ್ರವೀಣ್ ನೆಟ್ಟಾರು ಕೊಲೆಯಲ್ಲಿ ಬಿಜೆಪಿಯ ಉನ್ನತ ವ್ಯಕ್ತಿಯ ಕೈವಾಡ ಇದೆ ಅನ್ನೋ ಸಂಶಯ ಇವತ್ತು ಇದೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡೆದವರ ಹೆಚ್ಚಿನ ಜನ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯಕರ್ತರು. ಇವರ ರಾಜಕೀಯ ಲಾಭಕ್ಕಾಗಿ ಮುಸಲ್ಮಾನರ ಈ ನಾಮಧಾರಿ ಮುಸಲ್ಮಾನರನ್ನು ಬಳಸಿಕೊಂಡು ಇವರು ಗಲಭೆಗಳನ್ನ ಮಾಡ್ತಾ ಇದ್ದಾರೆ. ಇವ್ರನ್ನ ತನಿಖೆ ಒಳಪಡಿಸಬೇಕು. ಈ ಎನ್ಐಎದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದವರ ಮನೆಗೂ ಸ್ವಲ್ಪ ಮಾಡಲಿ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎನ್ಐಎ ವಿರುದ್ಧ ದೇಶದಾದ್ಯಂತ ಒಂದು ಪ್ರತಿಭಟನೆ ಇವತ್ತು ಮಾಡ್ತಾ ಇದೆ.